ನಮ್ಮದು ವಿಡಿಯೋ ಟ್ರಾಫಿಕ್ ಫ್ರಂಟ್ ಗೇರ್ ಬಾಕ್ಸು ಹೆಂಗೆ ಫಿಟ್ಟಿಂಗ್ ಮಾಡೋದು, ಫಿಟ್ಟಿಂಗ್ ಮಾಡಲ. ಇದೇ ಒಂದು ಗೇರ್ ಬಾಕ್ಸ್ ಐತೆ, 3 ನಂಬರ್ ಗೇರ್ ಬಾಕ್ಸು. ಅದರಲ್ಲಿ ವೇರಿಂಗ್ ಹೆಂಗೆ ಐತೆ, ಸಾಪಟ್ ಹೆಂಗೆ ಐತೆ, ಸ್ಕ್ರೂ ಸಾಪಟ್ ಹೆಂಗೆ ಐತೆ, ಪಿನಿಯಮ್ ಹೆಂಗೆ ಐತೆ, ಆಯಿಲ್ ಸೀಲ್ ಹೆಂಗೆ, ಕೀ ಸಾಪಟ್ ಹೆಂಗೆ, ಪೂರ್ತಿ ನೋಡೋಣ. ಪೂರ್ತಿ ಯಾವುದೋ ವಿಡಿಯೋ ನೋಡೋಣ, ಹಿಂಗೆ ಸೆಟ್ ಮಾಡೋಣ. ಚಾನಲ್ಗೆ ಹೊಸ ಅಂದರೆ ಕ್ಲಿಕ್ ಮಾಡಿ, ಚಾನಲ್ಗೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಲ್ಲಿ ಹೋಗಿ ಎಲ್ಲ ವಿಡಿಯೋ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ವಿಡಿಯೋ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಎಲ್ಲ ವಿಡಿಯೋ ಇದರಲ್ಲಿ ಐತೆ. ಪ್ಲೇಸ್ಟೋರ್ಗೆ ಹೋಗಿ ಎಲ್ಲ ವಿಡಿಯೋ, ಯಾವ ವಿಡಿಯೋ ಬೇಕೋ ನಿಮಗೆ ಆ ವಿಡಿಯೋ ನೋಡಿ. ಇದೊಂದು ಸಾಪಟ್ ಇದೆ, ಗೇರ್ ಬಾಕ್ಸು ಸಾಪಟು. ಇದು 3 ನಂಬರ್ ಗೇರ್ ಬಾಕ್ಸಲ್ಲಿ ಪಿತ್ತಲ್ ಪಿನಿಯಮ್ ಇದೆ, ಪಿತ್ತಲ್ ಪಿನಿಯಮ್, ದೊಡ್ಡ ಪಿನಿಯಮ್. ಇದು ಗೇರ್ ಬಾಕ್ಸು ಬೆಡ್, ಪೂರ್ತಿ ಬಾಡಿ ಇದೆ. ಗೇರ್ ಬಾಕ್ಸದು ಪೂರ್ತಿ ಬಾಡಿ ಇದೆ, 3 ನಂಬರ್ ಗೇರ್ ಬಾಕ್ಸದು ಬಾಡಿ ಇದೆ. ಹಿಂಗೆ ಬಿಚ್ಚೋಣ, ಅದಕ್ಕೆ ಫಿಟ್ ಮಾಡೋಣ, ನೋಡೋಣ. ಅದರಲ್ಲಿ ಏನೇನು ಪಾರ್ಟ್ ಐತೆ ಇದರಲ್ಲಿ ನೋಡಿ. ಇನ್ನು ಟ್ರೋಲಿ ಗೇರ್ ಬಾಕ್ಸ್ ಇದೆ. ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಒಳಗೆ ಟ್ರೋಲಿ ಐತೆ, ಮೂಮೆಂಟು ಲೆಫ್ಟ್ ರೈಟ್ ಮೂಮೆಂಟು, ಅದು ಗೇರ್ ಬಾಕ್ಸ್. ಟ್ರೋಲಿ ಗೇರ್ ಬಾಕ್ಸ್, ಇದು ಟ್ರೋಲಿ 6 ವೀಲ್. ಇದು ಗೇರ್ ಬಾಕ್ಸ್ ಫಿಟ್ಟಿಂಗ್ ಆಗುತ್ತೆ, ಅದು 4 ವೀಲಲ್ಲಿ ಫಿಟ್ಟಿಂಗ್ ಆಗುತ್ತೆ ಗೇರ್ ಬಾಕ್ಸು. ಇದು ನೋಡಿ, ಒಂದು ಗೇರ್ ಬಾಕ್ಸ್ ಐತೆ, 3 ನಂಬರ್ ಗೇರ್ ಬಾಕ್ಸ್. ಹಿಂಗೆ ಫಿಟ್ಟಿಂಗ್ ಮಾಡೋಣ, ಬಿಚ್ಚಿ ಹಿಂಗೆ ನೋಡೋಣ, ಫಿಟ್ಟಿಂಗ್ ಮಾಡಿ. ಮೋಟರ್ಸ್ ಹಿಂಗೆ ಕುಂತಿದ್ದಾರೆ, ಸಾಪಟ್ಟು ಹಿಂಗೆ ಕುಂತಿದ್ದಾರೆ.
ಇದು ಟ್ರಾಲಿ ವೀಲ್ ಇದೆ. ಟ್ರಾಲಿ ವೀಲ್ ಇದರಲ್ಲಿ ಗ್ರೂಪ್ ಐತೆ 88 ಗ್ರೂಪ್ ಐತೆ. 88 ಗ್ರೂಪ್ ಐತೆ ಇದರಲ್ಲಿ. ಇದು ಟೈಟ್ ಫುಲ್ ಫಿಟ್ಟಿಂಗ್ ಮಾಡಿ ಸೆಟ್ ಮಾಡಿ ಫುಲ್ಲು ಅದು ಗೇರ್ ಬಾಕ್ಸ್ ಪಿನಿಯಮ್ ಆಯಿತು, ಪಿನಿಯಮ್ ಬೋಲ್ಟ್ ಆಯಿತು, ಅದು ಪೂರ್ತಿ ಟೈಟ್ ಮಾಡಿ ಫಿಟ್ಟಿಂಗ್ ಮಾಡಿ ಸರಿಯಾಗಿ ಟೈಟ್ ಮಾಡಬೇಕು, ಲೂಸ್ ಮಾಡಬೇಡ. ಪೂರ್ತಿ ಫುಲ್ ಟೈಟ್ ಮಾಡಿ ಆಗಿಬಿಡಿ. ಆ ಥರ ಫುಲ್ ಟೈಟ್ ಮಾಡಬೇಕು ಆಯಿತಾ. ಟಫ್ ಕೇಪ್ ಹಾಕಿ ಈಗ ಕೇಪ್ ಹಾಕಿ ಫಿಟ್ ಮಾಡಿ ಸೆಟ್ ಮಾಡಬೇಡ.